ಹರಿದ್ವಾರ್ನಲ್ಲಿ 13ರ ಬಾಲಕಿಯೊಬ್ಬಳ ಅತ್ಯಾಚಾರದ ಸಂಬಂಧ ಬಿಜೆಪಿಯ ಹಿಂದಿನ ನಾಯಕರೊಬ್ಬರನ್ನು ಬಂಧಿಸಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ತಾಯಿಯೇ ತನ್ನ ಪ್ರಿಯಕರನನ್ನು ಬಿಟ್ಟು ನನ್ನ ಅತ್ಯಾಚಾರ ಮಾಡಿಸಿದ್ದಾಳೆ ಎಂದು ಈ ಪ್ರಕರಣದಲ್ಲಿ ಸಂತ್ರಸ್ತ ಬಾಲಕಿಯು ಪೊಲೀಸರಿಗೆ ಹೇಳಿಕೆಯನ್ನು ನೀಡಿದ್ದಾಳೆ. ಈ ಸಂಬಂಧ ಬಾಲಕಿಯ ತಾಯಿ ಮತ್ತು ಸುಮಿತ್ ಪಟ್ವಾಲ್ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ಹರಿದ್ವಾರ್ ಎಸ್ಎಸ್ಪಿ ಪರಮೇಂದ್ರ ದೋವಾಲ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಬಾಲಕಿ ಮಾಡಿರುವ ಆರೋಪ ಸತ್ಯ ಎಂದು ತಿಳಿದು ಬಂದಿದೆ ಎಂದು ಅವರು ಹೇಳಿದ್ದಾರೆ. ಬಾಲಕಿಯ ತಾಯಿಯು ಗಂಡನಿಂದ ದೂರವಾಗಿದ್ದರು. ತಾಯಿಯ ಜೊತೆಗಿದ್ದ ಬಾಲಕಿಯು ತನಗಾದ ಘೋರವನ್ನು ತಂದೆಗೆ ವಿವರಿಸಿದ ಮೇಲೆ ಈ ಪ್ರಕರಣವು ಬೆಳಕಿಗೆ ಬಂದಿದೆ. ತಾಯಿಯು ತನ್ನ ಪ್ರಿಯಕರನಲ್ಲದೆ ಇತರ ಇಬ್ಬರಿಂದಲೂ ನನ್ನ ಮೇಲೆ ಲೈಂಗಿಕ ದಾಳಿ ಮಾಡಿಸಿದ್ದಾಳೆ ಎಂದು ಬಾಲಕಿ ಪೊಲೀಸರಿಗೆ ತಿಳಿಸಿದ್ದಾಳೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಹರಿದ್ವಾರ್. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.